ಸೋಷಿಯಲ್ ಮೀಡಿಯಾ ಬಳಕೆದಾರರಲ್ಲಿ ಹದಿಹರೆಯದ ತರುಣ ತರುಣಿಯರೇ ಅಧಿಕ ಇರುವ ದಿನಗಳಲ್ಲಿ ಇಲ್ಲೊಂದು ಅಪೂರ್ವ ವಿದ್ಯಮಾನ ದಾಖಲಾಗಿದೆ. ಒಂದು ವಿದ್ಯಾಸಂಸ್ಥೆಯ ನೂರಾರು ವಿದ್ಯಾರ್ಥಿನಿಯರು ಏಕಕಂಠದಲ್ಲಿ ಪ್ರಮಾಣ ಮಾಡಿದ್ದಾರೆ. ನಾವು ನಮ್ಮ ವಿದ್ಯಾರ್ಥಿ ಕಾಲಘಟ್ಟದಲ್ಲಿ ಇನ್ನು ಮುಂದೆ ಸೋಷಿಯಲ್ ಮೀಡಿಯಾ ಬಳಕೆ ಮಾಡುವುದಿಲ್ಲ ಎಂದು. ಈ ವಿದ್ಯಮಾನ ನಡೆದದ್ದು ಪುತ್ತೂರು ನಗರದ ಅಂಬಿಕಾ ವಿದ್ಯಾಲಯದಲ್ಲಿ. ಅಲ್ಲಿನ ಪಿಯುಸಿ ವಿದ್ಯಾರ್ಥಿನಿಯರು ಶುಕ್ರವಾರ ಮಧ್ಯಾಹ್ನ ಸರಳ ಕಾರ್ಯಕ್ರಮವೊಂದರಲ್ಲಿ ಪ್ರತಿಜ್ಞೆ ಸ್ವೀಕಾರ ಮಾಡಿದರು. ಹೆಮ್ಮೆಯ ವಿದ್ಯಾರ್ಥಿಯಾದ ನಾನು ವಿದ್ಯಾರ್ಥಿಗಳ ಸಮಯವನ್ನು ಕೊಲ್ಲುತ್ತಿರುವಂತಹ ಸಾಮಾಜಿಕ ಜಾಲತಾಣಗಳಿಂದ ನನ್ನ ಪದವಿ ಪೂರ್ಣ ಶಿಕ್ಷಣ ಮುಗಿಯುವವರೆಗೂ ದೂರವಿರುತ್ತೇನೆ ಎಂದು ನನ್ನ ಈ ಸಂದರ್ಭದ ಪ್ರತಿ ಗಳಿಗೆಯನ್ನು ಉತ್ತಮ ವಿಚಾರಗಳಲ್ಲಿ ತೊಡಗಿಸಿಕೊಂಡು ಹೆತ್ತವರ ಸಮಾಜದ ಮತ್ತು ದೇಶದ ಕೀರ್ತಿಯನ್ನು ಎಲ್ಲೆಡೆ ಪಸರಿಸಲು ಮನಸಾರೆ ಶ್ರಮಿಸುತ್ತೇನೆ ಎಂದು ನನ್ನ ಹೆತ್ತವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. ಕಾಲೇಜಿನ ಆಡಳಿತ ಮಂಡಳಿಯಾಗಲಿ ಬೋಧಕ ವರ್ಗವಾಗಲಿ ಇಲ್ಲದೆ ಕೇವಲ ವಿದ್ಯಾರ್ಥಿಗಳೇ ಸ್ವಯಂ ಪ್ರೇರಿತವಾಗಿ ಕಾರ್ಯಕ್ರಮ ನಡೆಸಿ ಪ್ರತಿಜ್ಞೆ ಸ್ವೀಕಾರ ಕೈಗೊಂಡರು.